ದೇಶವನ್ನೇ ದಿವಾಳಿಯತ್ತ ಕೊಂಡೊಯ್ಯುತ್ತಿರುವ ಮೋದಿ ಸರ್ಕಾರದ ಆಡಳಿತ ವೈಖರಿಯಿಂದಾಗಿ ಬಿಜೆಪಿಯಿಂದ ದೇಶಕ್ಕೆ ಮುಕ್ತಿ ಬೇಕಾಗಿದೆ ಎಂದು ರಾಜ್ಯ ಜೆಡಿಎಸ್ ಜಂಟಿ ಕಾರ್ಯದರ್ಶಿ ಇಬ್ರಾಹಿಂ ಗೋಳಿಕಟ್ಟೆ ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಯುವ ಅಭ್ಯರ್ಥಿ ಮಿಥುನ್ ರೈ ಅವರನ್ನ ಕಣಕ್ಕಿಳಿಸಿದ್ದು, ಎಲ್ಲೆಡೆ ಬದಲಾವಣೆಯ ನಿಟ್ಟಿನಲ್ಲಿ ಕಾಂಗ್ರೆಸ್ ಪರ ಅಲೆಗಳು ದಕ್ಷಿಣ ಕನ್ನಡದಲ್ಲಿ ಎಪ್ಪಿದೆ. ಆದ್ದರಿಂದ ಮಿಥುನ್ ರೈ ಗೆಲುವು ನಿಶ್ಚಿತ ಎಂದರು. ಜಿಲ್ಲೆಯನ್ನೇ ಹೊತ್ತಿ ಉರಿಸುವ ಹೇಳಿಕೆಗಳ ಮೂಲಕ ಕಳೆದ 10 ವರ್ಷಗಳಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಕೊಡುಗೆ ಏನು? ಕೇವಲ ಆಟ ನಾಟಕ ಭೂತ ಕೋಲಗಳಿಗೆ ಶಾಲು ಹಾಕಿ ನಮಿಸುವುದೊಂದೇ ಕಾರ್ಯವಾದರೆ ಜಿಲ್ಲೆಯ ಅಗತ್ಯತೆ ಅಭಿವೃದ್ಧಿಯ ಗತಿಯೇನು ಎಂದು ಪ್ರಶ್ನಿಸಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಯಾವುದೇ ಭರವಸೆಯನ್ನ ಈಡೇರಿಸಿಲ್ಲ. ಬಡವರ ಸಾಲ ಮನ್ನಾ, ನೋಟು ಅಮಾನ್ಯೀಕರಣದಿಂದ ಸಾವು ನೋವು ಘಟನೆಗಳ ಕುರಿತು ಈ ದೇಶದಲ್ಲಿ ಯಾರೂ ಕೇಳುವವರಿಲ್ಲದಂತಾಗಿದೆ. ಆಹಾರ ಸಾಮಗ್ರಿಯ ಬೆಲೆ ಗಗನಕ್ಕೇರಿದ್ರೂ ಬಡ ರೈತ ಬೆಳೆದ ಬೆಳೆಗಳಿಗೆ ಕಿಮ್ಮತ್ತಿಲ್ಲ. ದೇಶಕ್ಕಾಗಿ ಹೋರಾಡುತ್ತಿರುವ ಸೈನಿಕರನ್ನ ತನ್ನ ಸ್ವಂತಿಕೆಗೆ ಬಳಸಿ ಸೈನ್ಯವನ್ನ ಮೋದಿ ಸೇನೆ ಎಂದು ಬಿಜೆಪಿ ಪರಿವರ್ತಿಸಿ ಜನರ ಭಾವನೆಗಳಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಹೇಳಿದ್ರು. ಆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತಿಗೆಯನ್ನು ನಡೆಸ್ತಾ ಬರುವ ಸಂದರ್ಭಗಳಲ್ಲಿ ಹಲವಾರು ಭರವಸೆಗಳನ್ನ ಈ ದೇಶದ ಜನರಿಗೆ ಬಿಜೆಪಿ ಕೊಟ್ಟಂತ ಯಾವುದೇ ಒಂದು ಆ ಆಶ್ವಾಸನೆಯನ್ನ ನೀಡಲಿಕ್ಕೆ ಅದು ವಿಫಲವಾಗಿದೆ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಮೋದಿಯವರು ಆಡಳಿತಿಗೆ ಮಾಡ್ತಾ ಇರುವಾಗ ಹಲವಾರು ಘಟನೆಗಳು ಇಲ್ಲಿ ನಡೆಯಿತು. ಆ ಘಟನೆಗಳು ಬಹಳ ತೀವ್ರ ರೂಪಕ್ಕೆ ಹೋದಂತ ವಿಚಾರಗಳನ್ನು ನಾವು ನೋಡಿದ್ದೇವೆ. ಇವತ್ತು ಮಾತಿಗೂ 70 ವರ್ಷದ ಆಡಳಿತಿಗೆಯಲ್ಲಿ ಏನೂ ಆಗಲಿಲ್ಲ ಅಂತ ಹೇಳುವ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ 5 ವರ್ಷ ಕೂಡ ವಾಜಪೇಯಿ ಮುಂದೆ ಅಧಿಕಾರವನ್ನು ನಡೆಸಿ. ಸುದ್ದಿಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸೂತ್ರಬೆಟ್ಟು ಜಗನ್ನಾಥ್ ರೈ, ಸೇವಾದಳದ ಅಧ್ಯಕ್ಷ ಜೋಕಿಮ್ ಟಿಸೋಜಾ, ಜೆಡಿಎಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಮಹಾವೀರ್ ಜೈನ್, ಇಸಾಕ್ ಸಾಲ್ಮರ ಉಪಸ್ಥಿತರಿದ್ದರು.